ನಾವು ನಮ್ಮ ಸೇಫನ್ನು ನೋಡುವುದಲ್ಲ, ಇನ್ನೊಬ್ಬರನ್ನು ಸೇಫ್ ಮಾಡುವುದು, ಅದು ನಮ್ಮ ಮೊದಲ ಕರ್ತವ್ಯ. ಇದು ಹೇಗಾಗಿದೆ ಅಂತ ಕೇಳಿದರೆ, ಒಬ್ಬ ಸಣ್ಣ ಟೂ ವೀಲರಲ್ಲಿ ಹೋಗುವ ಸಮೇತ ಲಾರಿ ಬರುವಾಗ ಹೇಳೋದು ಅವನನ್ನು ನೋಡಿ, ತಾನೇ ಸೈಪನ ಮಾರಾಯ. ಮಂಗಳೂರು ನಗರ ಸಂಚಾರ ಪೊಲೀಸ್ ಮತ್ತು ಸಾರಿಗೆ ಇಲಾಖೆ ಸಹಯೋಗದೊಂದಿಗೆ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ 2025ರ ಕಾರ್ಯಕ್ರಮಕ್ಕೆ ಅದ್ಧೂರಿಯಾಗಿ ಚಾಲನೆ ನೀಡಲಾಯಿತು. ಮಂಗಳೂರಿನ ಫಿಜಾ ಬೈ ನೆಕ್ಸಸ್ ಮಾಲ್ನಲ್ಲಿ ಆಯೋಜಿಸಿದ್ದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಕಾರ್ಯಕ್ರಮವನ್ನು ನಟ ಮತ್ತು ತುಳುನಾಡ ಮಾಣಿಕ್ಯ ಅರವಿಂದ್ ಬೋಳಾರ್ ಅವರು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ನಾವೆಲ್ಲರೂ ಪೊಲೀಸರನ್ನ ತಾತ್ಸಾರ ಭಾವನೆಯಿಂದ ನೋಡಿಕೊಳ್ಳುತ್ತೇವೆ, ಆದರೆ ಪೊಲೀಸರು ನಮ್ಮನ್ನು ರಕ್ಷಣೆ ಮಾಡುವ ಕಾಯಕದಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಪ್ರತಿಯೊಬ್ಬರೂ ರಸ್ತೆ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದರು. ರಸ್ತೆಯಲ್ಲಿ ಆಗುವಂತ ಪ್ರತಿಯೊಂದು ಅವಘಡಕ್ಕೂ ಕಾರಣ ಯಾರು ಅಂತ ಕೇಳಿದ್ರೆ ನಾವು, ನಮ್ಮಿಂದಾಗಿ ತೊಂದರೆ ಆಗುವುದು. ನಾನು ಯಾವಾಗಲೂ ಪ್ರತಿಯೊಬ್ಬರ ಹತ್ರ ಹೇಳೋದುಂಟು, ಹೇಗೆಂತ ಹೇಳಿದರೆ, ನಾವು ನಮ್ಮ ಸೇಫನ್ನು ನೋಡುವುದಲ್ಲ, ಇನ್ನೊಬ್ಬರನ್ನು ಸೇಫ್ ಮಾಡುವುದು, ಅದು ನಮ್ಮ ಮೊದಲ ಕರ್ತವ್ಯ. ನಾವು ಬದುಕುವುದಲ್ಲ, ನಮ್ಮ ಮುಂದೆ ಯಾರಿದ್ದಾರೆ ಅವರನ್ನು ಬದುಕಿಸಬೇಕು. ಇದು ಹೇಗಾಗಿದೆ ಅಂತ ಕೇಳಿದರೆ, ಒಬ್ಬ ಸಣ್ಣ ಟೂ ವೀಲರಲ್ಲಿ ಹೋಗುವ ಸಮೇತ ಲಾರಿ ಬರುವಾಗ ಹೇಳೋದು ಅವನನ್ನು ನೋಡಿ, ತಾನೇ ಸೈಪನ ಮಾರಾಯ. ಲಾರಿ ಅವ ಹೇಗೆ ಸಾಯ್ತಾನೆ? ಸಾಯುವುದು ಇವನ ಗಾಡಿ ಅವನಿಗೆ ಕಾಣುವುದೇ ಇಲ್ಲ, ಮತ್ತು ಅವ ಮುಂದೆ ಕೊಂಡೋಗುವುದಲ್ವಾ. ಹಾಗಾಗಿ ಚಿಕ್ಕ ವಾಹನದಲ್ಲಿ ಹೋಗುವಾಗ ಯಾವಾಗಲೂ ತುಂಬ ಯೋಚನೆ ಮಾಡಬೇಕು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ವಹಿಸಿ ಮಾತನಾಡಿದರು. ಹಲವಾರು ಮಂದಿ ನಿರ್ಲಕ್ಷ್ಯತನದಿಂದ ಅಪಘಾತಕ್ಕೀಡಾಗುತ್ತಿದ್ದಾರೆ. ಕಳೆದ ವರ್ಷ ನಗರ ಪ್ರದೇಶದಲ್ಲಿ ಸಾಕಷ್ಟು ಅಪಘಾತಗಳು ಸಂಭವಿಸಿದೆ. ಇದರಿಂದಾಗಿ ಇಡೀ ಕುಟುಂಬವೇ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದ್ದು, ಎಲ್ಲರೂ ರಸ್ತೆ ಸುರಕ್ಷತೆಯ ಬಗ್ಗೆ ಸಾಕಷ್ಟು ಜಾಗೃತಿ ವಹಿಸಿಕೊಳ್ಳಿ ಎಂದರು. ಸಾಕಷ್ಟು ಜನ ಡ್ರೈವರ್ಸ್ ಹೇಳ್ತಾರೆ, ಸರ್ ರಸ್ತೆಯಲ್ಲಿ ಬೆಳಕು ಇರಲಿಲ್ಲ, ರಸ್ತೆಯಲ್ಲಿ ಪಾಟ್ ಹೋಲ್ಸ್ ಇತ್ತು, ಶಾರ್ಪ್ ಕರ್ವ್ಸ್ ಇತ್ತು, ಅದಕ್ಕಾಗಿ ನಾವು ನಮಗೆ ಸರಿಯಾಗಿ ಡ್ರೈವಿಂಗ್ ಮಾಡಲಿಕ್ಕೆ ಆಗಲಿಲ್ಲ. ಬಟ್ ಈ ವಿಡಿಯೋದಲ್ಲಿ ತಾವು ನೋಡಿರ್ಬೋದು, ಸಾಕಷ್ಟು ಜನ ನಿರ್ಲಕ್ಷ್ಯತೆಯಿಂದ ಅವರು ಪ್ರಾಣ ಕಳ್ಕೊಂಡಿದ್ದಾರೆ. ನಾವು ಸಾಮಾನ್ಯವಾಗಿ ಅಂಥ ಕೆಟ್ಟ ರೋಡ್ ಪರಿಸ್ಥಿತಿ ಇದ್ದಾಗ ನಾವು ಮುನ್ಸಿಪಲ್ ಕಾರ್ಪೊರೇಷನ್ ಆಗಲಿ, PWD ಆಗಲಿ, ನ್ಯಾಷನಲ್ ಹೈವೇ ಮುಖಾಂತರ ರೋಡ್ ಸರಿ ಮಾಡ್ತೀವಿ. ಆದರೆ ಬಹುಮುಖ್ಯ ರೂಲ್ ನಮ್ಮೆಲ್ಲರದು. ಯಾರು ರೋಡ್ ಮೇಲೆ ಡ್ರೈವಿಂಗ್ ಮಾಡ್ತಾರೆ ಎಲ್ಲರದು. ನಾವು ಡ್ರೈವಿಂಗ್ ಮಾಡುವಾಗ ಕಡ್ಡಾಯವಾಗಿ ಸೀಟ್ ಬೆಲ್ಟ್ ಹಾಕಬೇಕು, ನಾವು ಹೆಲ್ಮೆಟ್ ಹಾಕಬೇಕು. ಹೆಲ್ಮೆಟಲ್ಲಿ ಕೂಡ ಒಳ್ಳೆ ಕ್ವಾಲಿಟಿದು ಹೆಲ್ಮೆಟ್ ಹಾಕಬೇಕು. ಇದೇ ವೇಳೆ ಸ್ಥಳೀಯರು ತಮಗಾದ ನೋವಿನ ಬಗ್ಗೆ ಮೆಲುಕು ಹಾಕಿದರು. ವಿದ್ಯಾರ್ಥಿಗಳಿಂದ ರಸ್ತೆ ಸುರಕ್ಷತೆ ಬಗ್ಗೆ ಜಾಗೃತಿ ಕಾರ್ಯಕ್ರಮ ನಡೆಯಿತು. ನಗರ ಉಪ ಪೊಲೀಸ್ ಆಯುಕ್ತ ಸಿದ್ಧಾರ್ಥ್ ಗೋಯಲ್, ಕೆ ರವಿಶಂಕರ್, ಪಿ ಉಮೇಶ್, ಉಪ ಸಾರಿಗೆ ಆಯುಕ್ತರಾದ ಶ್ರೀಧರ್ ಕೆ ಮಲ್ಲಾಡ್, ಮಂಗಳೂರು ಸಂಚಾರಿ ಉಪ ವಿಭಾಗದ ಎಸಿಪಿ ನಜ್ಮಾ ಫಾರೂಕಿ, ಫಿಜಾ ಬೈ ನೆಕ್ಸಸ್ ಮಾಲ್ನ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಸುನಿಲ್ ಕೆಎಸ್ ಉಪಸ್ಥಿತರಿದ್ದರು.